ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಎಲ್ರಿಗೂ ಗೊತ್ತಿರುವ ಹಾಗೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಸೊ ಮೊದಲನೇದಾಗಿ ಎಲ್ರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ, ಸೊ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೃಷ್ಣ ವೇಷ ಸ್ಪರ್ಧೆಯನ್ನು ಇಟ್ಟಿದ್ದೆ ಅಲ್ವಾ. ಸೊ ತುಂಬ ಮಕ್ಕಳು ನನಗೆ ಫೋಟೋಸ್ ಎಲ್ಲ ಕಳಿಸಿ ಕೊಟ್ಟಿದ್ದಾರೆ, ಮಕ್ಕಳ ಪೇರೆಂಟ್ಸ್ ಫೋಟೋ ಕಳಿಸಿ ಕೊಟ್ಟಿದ್ದಾರೆ. ಸೊ ಹಾಗೆ ನಾನು ಹೇಳಿದ್ದೆ 150ಗಿಂತ ಹೆಚ್ಚು ಲೈಕ್ಸ್ ಬಂದವರಿಗೆ ಅವರನ್ನು ಸೆಲೆಕ್ಟ್ ಮಾಡಿ ನಾನು ಚೀಟಿ ಹಾಕ್ತೇನೆ ಅಂತ. ಸೊ ಈಗ ನಾನು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ. ಆ್ಯಂಡ್ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಬೇಕು, ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಮೋಸ ಅಂತ ಆಗಬಾರ್ದು. ಸೊ ಹಾಗಾಗಿ ಕೆಲವು ವಿಚಾರಗಳನ್ನು ಕೂಡ ಹೇಳಿಕೊಂಡು, ಉದ್ದೇಶ ಹೇಳಿಕೊಂಡು, ಸೊ ಅದಕ್ಕಿಂತ ಮುಂಚೆ ಇವತ್ತಿನ ವ್ಲಾಗ್ ಶುರು ಮಾಡುವ. ಸೊ ತುಂಬ ಜನ ನನ್ನ ಹತ್ರ ಕೇಳಿದ್ರು, ಸೊ ಯಾಕೋಸ್ಕರ ಈ ಕಾಂಪಿಟೇಷನನ್ನು ಯೂಟ್ಯೂಬಲ್ಲಿ ಇಟ್ರಿ ಅಂತ. ಖಂಡಿತ ಅದರ ಬಗ್ಗೆ ಹೇಳಬೇಕು ನನಗೆ. ಯಾಕಂತ ಹೇಳಿದರೆ ನಾನು ಮೊನ್ನೆ ಒಂದು ಬ್ಲಾಗಲ್ಲಿ ಹೇಳಿದ್ದೇನೆ, ನನ್ನ ಮಗುವಿನ ಫೋಟೋಗೆ ಏನೋ ಫೇಕ್ ಲೈಕ್ಸ್ ಹಾಗೆ ಅಂತ ಹೇಳಿ ಅದನ್ನು ರಿಮೂವ್ ಮಾಡಿದರು, ವಾಪಸ್ ರೀಪೋಸ್ಟ್ ಮಾಡಿದರು, ನಾನು ಬೇಡ ಅಂತ ಹೇಳಿದ್ದೆ. ಸೊ ಹಾಗಾಗಿ ತುಂಬ ಜನರಿಗೆ ಈ ಥರ ಆಗಿರ್ಬೋದು. ಮತ್ತು ಕೆಲವರು ಮನೆಯಲ್ಲೇ ತಮ್ಮ ಮಕ್ಕಳ ಫೋಟೋ ಕೃಷ್ಣ ವೇಷದಲ್ಲಿ ನೋಡಬೇಕು ಅಂತ ಹೇಳಿ ಮನೆಯಲ್ಲೇ ಫೋಟೋಶೂಟ್ ಮಾಡ್ತಾರೆ. ಫೋಟೋಶೂಟ್ ಅಂತ ಹೇಳಿದ್ರೆ ಕ್ಯಾಮರಾಮ್ಯಾನ್ ಅಲ್ಲ, ಜಸ್ಟ್ ಅವರ ಮೊಬೈಲಿಂದಲೇ ಫೋಟೋ ತೆಗಿತಾರೆ. ಆ್ಯಂಡ್ ಮನೆಯಲ್ಲಿದ್ದ ಬಟ್ಟೆಗಳನ್ನೇ ಯೂಸ್ ಮಾಡಿ ಅದಕ್ಕೆ ಅವರದ್ದೇ ಮನೆಯವರ ಆರ್ನಮೆಂಟ್ಸ್ ಎಲ್ಲ ಹಾಕಿ, ಸೊ ಆ ಥರ ಕೂಡ ಫೋಟೋಸ್ ಎಲ್ಲ ತೆಗಿತಾರೆ. ಮತ್ತು ಕೆಲವರು ನಮಗೆ ಅಂದರೆ ಕಾಂಪಿಟೇಷನಲ್ಲೆಲ್ಲ ಕೇಳ್ತಾರೆ, HD ಫೋಟೋ ಬೇಕು, ಕ್ಯಾಮರಾದಿಂದ ತೆಗೆದ ಫೋಟೋ ಬೇಕು, ಎಡಿಟಿಂಗ್ ಫೋಟೋ ಆಗೋದಿಲ್ಲ, ಬ್ಲರ್ ಬಂದರೆ ಆಗೋದಿಲ್ಲ, ಹಾಗೆ ಹೀಗೆ ಅಂತ ತುಂಬ ಹೇಳುವುದನ್ನು ನಾನು ಕೂಡ ಕೇಳಿದ್ದೇನೆ. ಸೊ ಹಾಗಾಗಿ ಅಂತಹ ಮಕ್ಕಳಿಗೆ ಕೂಡ ಅವಕಾಶ ಸಿಗಲಿ ಅನ್ನುವಂಥ ಒಂದೇ ಒಂದು ರೀಸನ್ಗೋಸ್ಕರ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಕಾಂಪಿಟೇಷನನ್ನು ಇಟ್ಟಿರೋದು. ಕಾಂಪಿಟೇಷನ್ ಅಂತ ಅಲ್ಲ, ನನ್ನದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಆ ಥರ ಏನೂ ಇಲ್ಲ. 5 ಜನರನ್ನು ಸೆಲೆಕ್ಟ್ ಮಾಡ್ತೇನೆ. ಮಕ್ಕಳಿಗೋಸ್ಕರ ಕಾಂಪಿಟೇಷನ್ ಇಡೋದು ತಪ್ಪು. ಯಾಕಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ನಾನು ಸೆಲೆಕ್ಟ್ ಆಗಲಿಲ್ಲ, ನಾನು ವಿನ್ ಆಗಲಿಲ್ಲ, ಆ ಥರ ಆಗ್ತದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಕೊಡುವಂತ ನನಗೂ ಕೂಡ ಆಸೆ ಉಂಟು. 90 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಕೊಡುವಂತ ನನಗೂ ಆಸೆ ಉಂಟು, ಆದರೆ ನಮ್ಮಲ್ಲೂ ಬೇಕಲ್ವಾ ಅಷ್ಟು. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ, ತುಂಬ ಚೆನ್ನಾಗಿರುವಂಥ ಫೋಟೋಸ್ಗಳು ಕೂಡ ಬಂದಿದೆ. ಅದರಲ್ಲಿ ಆ ಮಗು ಹೀಗೆ, ಈ ಮಗು ಹೀಗೆ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಎಲ್ಲರೂ ಕೂಡ ತುಂಟ ಕೃಷ್ಣ, ಮುದ್ದು ಕೃಷ್ಣ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುವಂಥ ಫೋಟೋಸ್ಗಳೇ ಬಂದಿದೆ. ಮತ್ತು ಕೆಲವರೆಲ್ಲ ನೇಮ್ ನಾನು ತುಂಬ ಜನ ನಾನು ಫೇಸ್ ಮಾಡಿದ್ದೇನೆ. ಎಂತ ಗೊತ್ತಾ, ನಾನು ಹೇಳಿದ್ದೆ ನೇಮ್ ಎಲ್ಲ ಟೈಪ್ ಮಾಡಿ ನನಗೆ ಕಳಿಸಿ ಅಂತ. ಸೊ ಕೆಲವರು ನೇಮ್ ಕಳಿಸೋದಿಲ್ಲ, ನೇಮ್ ಕಳಿಸಿದ್ರೆ ಪ್ಲೇಸ್ ಕಳಿಸೋದಿಲ್ಲ, ಅವರಿಗೆ ಮೆಸೇಜ್ ಹಾಕಿ ರಾತ್ರಿ 11 ಗಂಟೆ ತನಕ ಕೂತ್ಕೊಂಡು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅವರಿಗೆ ಲಿಂಕ್ ಶೇರ್ ಮಾಡಬೇಕು. ಇಷ್ಟೆಲ್ಲ ಫೇಸ್ ಮಾಡಿದ್ದೇನೆ. ಸೊ ತುಂಬ ಕಷ್ಟ ಆಗಿತ್ತು, ಬಟ್ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡಿದ್ದೇನೆ. ಯಾಕಂತ ಹೇಳಿದರೆ ನಾನೇ ಅಲ್ವಾ ಕಾಂಪಿಟೇಷನ್ ಇಟ್ಟಿರೋದು. ಹಾಗಾಗಿ ಮತ್ತೆ ನಾನು ಸಿಂಗಲ್ ಆಗಿ ಮಾಡಿರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ನನ್ನ ಮನೇಲಿ ಯಾರಿಗೆ ಅದು ಎಡಿಟಿಂಗ್ ಎಲ್ಲ ಅದೆಲ್ಲ ಬರೋದಿಲ್ಲ, ನನಗೆ ಮಾತ್ರ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಮತ್ತೇನಂತ ಹೇಳಿದರೆ ಅದೇ ನನ್ನ ಮೇನ್ ಉದ್ದೇಶ, ಮೊಬೈಲಲ್ಲಿ ತೆಗೆದ ಫೋಟೋ ಕೂಡ ಅಲೌಡ್ ಇತ್ತು ಅಂತ. ಸೊ ಅದು ನನ್ನ ಮೇನ್ ಉದ್ದೇಶ ಆಗಿತ್ತು. ಮತ್ತು ನಾನು ಯಾಕೆ ಫಸ್ಟ್ ಸೆಕೆಂಡ್ ಇರಲಿಲ್ಲ ಅಂತ ಹೇಳಿದರೆ, ಮಕ್ಕಳಲ್ಲಿ ಕಾಂಪಿಟೇಷನ್ ಬೇಡ, ಹಾಗಾಗಿ 5 ಜನರನ್ನು ಸೆಲೆಕ್ಟ್ ಮಾಡೋದು ಅಂತ. ನನಗೆ ಲೈಕ್ಸ್ ಆಧಾರದಲ್ಲಿ ಪ್ರೈಸ್ ಕೊಡ್ಬೋದಿತ್ತು, ಅಥವಾ ಡ್ರೆಸ್, ಕಾಸ್ಟ್ಯೂಮ್, ಫೋಟೋ ಆಧಾರದ ಮೇಲೆ ಕೂಡ ಕೊಡ್ಬೋದಿತ್ತು, ಆ ಥರ ಎಲ್ಲ ಕೊಡ್ಬೋದಿತ್ತು. ಬಟ್ ಎಲ್ರಿಗೂ ಆ ಫೆಸಿಲಿಟಿ ಇರೋದಿಲ್ಲ, ಓಕೆನಾ. ಕೆಲವರು ಈಗ ಸ್ಟುಡಿಯೋದಲ್ಲಿ ಹೋಗಿ ಚೆನ್ನಾಗಿರುವಂಥ ಫೋಟೋ ತೆಗಿತಾರೆ, ಕೆಲವರು ಮೊಬೈಲಲ್ಲಿ ಇದರಲ್ಲಿ ತೆಗಿತಾರೆ. ಸೊ ಆ ಮಕ್ಕಳಿಗೆ ಬೇಜಾರಾಗಬಾರ್ದು ನೋಡಿ. ಸೊ ಹಾಗಾಗಿ ಇದು ಲಕ್ಕಿಲಿ ಸಿಗಲಿ ಅನ್ನುವಂಥ ಕಾರಣಕ್ಕೆ ಲೈಕ್ಸ್ ಮೇಲೆ ಸಿಗೋದು ಬೇಡ. ಮತ್ತು ಏನು ಲೈಕ್ಸ್ ಅಂತ ನಾನು 150 ಮಿನಿಮಮ್ ಹೇಳಿದ್ದೇನೆ. ಯಾಕಂತ ಹೇಳಿದರೆ 90 ಜನರಲ್ಲಿ ನಾನು ಸೆಲೆಕ್ಟ್ ಮಾಡಬೇಕಲ್ಲ. ಹಾಗಾಗಿ 150+ ಲೈಕ್ ಬಂದರೆ ನಾನು ತಗೊಳ್ತೇನೆ ಅವರದ್ದು ಅಂತ ನಾನು ಆ ಥರ ತಗೊಂಡಿರೋದು. ಕೆಲವರು ತುಂಬ ಶೇರ್ ಮಾಡಿ 300-400 ತನಕ ಲೈಕ್ಸ್ ಬಂದಿದೆ. ಅವರ ಹೆಸರು ಕೂಡ ಇದರಲ್ಲೇ ಉಂಟು, ಓಕೆನಾ. ನಾನು ಟೋಟಲ್ ಆಗಿ 44 ಜನರ ಹೆಸರನ್ನು ಬರೆದಿಟ್ಟಿದ್ದೇನೆ. ಅಂದರೆ 150+ ಲೈಕ್ಸ್ ಬಂದದ್ದು. ಕೆಲವರು 130ರಲ್ಲೇ ಇತ್ತು. ನನಗೆ ಕೂಡ ಬೇಜಾರಾಯಿತು, ಇವರ ಇದು ಹಾಕ್ಬೋದಿತ್ತು ಹೆಸರು ಅಂತ. ಬಟ್ ನಾನು ಹೇಳಿದ್ದೇನಲ್ವಾ, ರೂಲ್ಸೇ. ಸೊ ಹಾಗಾಗಿ ಮತ್ತೊಬ್ಬರಿಗೆ ಕೂಡ ಬೇಜಾರಾಗಬಾರ್ದು. ಹಾಗಾಗಿ 150ಕ್ಕಿಂತ ಹೆಚ್ಚು ಲೈಕ್ಸ್ ಬಂದವರನ್ನ ಮಾತ್ರ ಸೆಲೆಕ್ಟ್ ಮಾಡಿಟ್ಟಿದ್ದೇನೆ. ಜಸ್ಟ್ ಒಂದು ಸಲ ಹೆಸರು ಹೇಳ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಯಾರು ವಿನ್ನರ್ ಅಂತ ನನ್ನ ಅತ್ತೆ ಅದರಲ್ಲಿ ಚೀಟಿ ತೆಗಿತಾರೆ. ಸೊ ಅತ್ತೆ ಹತ್ರನೇ ನಾನು ಚೀಟಿ ತೆಗಿಸಂತ ಇದ್ದೇನೆ. ಸೊ ಹಾಗಾಗಿ ನಿಮಗೆ ಯಾರು ಕೂಡ ಇದರಲ್ಲಿ ಬೇಜಾರು ಮಾಡೋ ಸಂಗತಿ ಇಲ್ಲ, ಫಸ್ಟಿಗೆ ಹೇಳಿಬಿಡ್ತೇನೆ. ಯಾಕಂತ ಹೇಳಿದರೆ ನನಗೆ ಇಲ್ಲಿ ಕಾಂಪಿಟೇಷನ್ ಅನ್ನುವಂಥದ್ದಲ್ಲ, ಮಕ್ಕಳಿಗೋಸ್ಕರ ಒಂದು ಅದು ಸ್ಪರ್ಧೆನ ಇಟ್ಟು ಅವರಲ್ಲಿ 5 ಜನರನ್ನ ಸೆಲೆಕ್ಟ್ ಮಾಡಿ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳೋದು ಕೂಡ ತಪ್ಪು ಅಂತ ಹೇಳಿ 5 ಜನರನ್ನ ಸೆಲೆಕ್ಟ್ ಮಾಡಿ ಸೊ ಇವತ್ತು ವಿನ್ನರ್ ಅನೌನ್ಸ್ಮೆಂಟ್ ಮಾಡ್ತಿದ್ದೇನೆ. ಸೊ
ಪ್ರೈಸ್ ಕೂಡ ಅಷ್ಟೇ ನಾನು ಅವರಿಗೆ ಡೈರೆಕ್ಟ್ ಕೊರಿಯರ್ ಮಾಡ್ತಾ ಇದ್ದೇನೆ. ಮತ್ತೆ ಯಾರಿಗಾದ್ರೂ ಏನಾದರೂ ಬೇಜಾರಾಗಿದ್ರೆ ನನ್ನ ಫೋಟೋ ಬರಲಿಲ್ಲ, ನನ್ನ ಮಗಳ ಫೋಟೋ ಬರಲಿಲ್ಲ, ನನ್ನ ಮಗನ ಫೋಟೋ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಈ ಥರ ನಾನು ಕಾಂಪಿಟೇಷನ್ ತಿಂಗಳು ಇಡ್ತಾ ಇರ್ತೇನೆ. ಓಕೆನಾ? ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಈ ಥರ ನನಗೆ ಕಾಂಪಿಟೇಷನ್ ಇಡ್ತಾ ಇರಿ ಅಂತ. ಸೊ ಹಾಗಾಗಿ ತಿಂಗಳು ಕಾಂಪಿಟೇಷನ್ಸ್ಗಳಿರುತ್ತೆ. ನಾನು ನಿಮ್ಮ ಎಲ್ಲರ ನಂಬರನ್ನು ಕೂಡ ಸೇವ್ ಮಾಡ್ಕೊಂಡಿದ್ದೇನೆ. ಸೊ ನಾನು ಬ್ರಾಡ್ಕಾಸ್ಟ್ ಲಿಸ್ಟ್ ಔಟ್ ಮಾಡ್ಕೊಳ್ತೇನೆ. ಸೊ ಅದರಲ್ಲಿ ನಿಮಗೆ ಯಾವುದೆಲ್ಲ ಕಾಂಪಿಟೇಷನ್ ಅಂತ ಹೇಳಿ ನಾನು ಪೋಸ್ಟರ್ ಕಳಿಸ್ತಾ ಇರ್ತೇನೆ. ಒಂದು ವೇಳೆ ನನಗೇನಾದರೂ ನಿಮಗೆ ಆ ಥರ ಹೇಳೋದು ತಪ್ಪು, ಒಂದು ವೇಳೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಇದ್ರೆ ದಯವಿಟ್ಟು ನನ್ನ ವ್ಲಾಗ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಹಾಗೇನೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕೇಳಿಕೊಳ್ಳೋದು. ಸೊ ನಾನೀಗ ಹೆಸರನ್ನ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೇನೆ, ಮತ್ತೆ ತುಂಬಾ ಲಾಂಗ್ ಆಗ್ಬೋದು, ನಾನು ಮಾತಾಡ್ತಾ ಹೋದ್ರೆ ಲಾಂಗ್ ಆಗ್ತಾ ಹೋಗ್ಬೋದು. ಟೋಟಲ್ 44 ಹೆಸರನ್ನ ಬರ್ತಿರ್ತೇನೆ, ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೇನೆ, ಮತ್ತೆ ಅದು ವಿಡಿಯೋ ಕೂಡ ಬೋರ್ ಆಗ್ಬಾರ್ದಲ್ವಾ. ಧ್ರುವಿ, ನಾನು ಹೆಸರು ಹೇಳೋದಕ್ಕಿಂತ ನಂಬರ್ ಹೇಳ್ತಾ ಹೋಗ್ತೇನೆ. ಕಾಂಟೆಸ್ಟೆಡ್ ನಂಬರ್ ಉಂಟಲ್ವಾ, ನಂಬರ್ ಹೇಳ್ತಾ ಹೋಗ್ತೇನೆ. ಯಾವೆಲ್ಲ ನಂಬರ್ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತೇನೆ. 1, 89, 90, 86, 77, 74, 42, 46, 47, 40, 85, 48, 72, 53, 45, 54, 52, 55, 59, 71, 68, 63, 67, 65, 62, 61, 58, 57, 44, 43, 35, 33, 31, 25, ಇಲ್ಲಿ ಉಂಟಾಯ್ತಾ, 24, 23, 32, 22, 21, 2, 19, 18, 9, 14. ಸೊ ಟೋಟಲ್ ಆಗಿ 44 ಚೀಟಿಗಳನ್ನು, 44 ಹೆಸರುಗಳನ್ನು ಬರೆದಿಟ್ಟಿದ್ದೇನೆ ಚೀಟಿ ಮೇಲೆ. ಇದನ್ನ ಈಗ ಫೋಲ್ಡ್ ಮಾಡಿ ನಾನು ಸೆಲೆಕ್ಟ್ ಮಾಡ್ತಿದ್ದೇನೆ. ಸೊ ಫೋಲ್ಡ್ ಮಾಡಿ ಕೂಡ ತೋರಿಸ್ಬೇಕಾ ನಿಮಗೆ? ಇದರಲ್ಲಿ ನಾನು ಯಾವುದೇ ರೀತಿಯ ಮೋಸ ಇಲ್ಲ, ಫಸ್ಟಿಗೆ ಹೇಳಿ ಬಿಡ್ತೇನೆ, ಯಾವುದೇ ರೀತಿಯ ಮೋಸ ಇಲ್ಲ. ಮೋಸ ಮಾಡೋ ಉದ್ದೇಶ ಇರ್ತಿದ್ರೆ ನನಗೆ ಪರಿಚಯದವರು ತುಂಬ ಜನ ಫೋಟೋ ಕಳಿಸಿದ್ದಾರೆ, ನನಗೆ ಅವರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಬೋದಿತ್ತು ಲೈಕ್ಸ್ ಆಧಾರದ ಮೇಲೆ. ಸೊ ಆದರೆ ನಾನು ಆ ಥರ ಮಾಡೋದಿಲ್ಲ. ಎಲ್ರಿಗೂ ಅವಕಾಶ ಸಿಗಲಿ, ಎಲ್ಲ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ನನಗೂ ಕೂಡ ಮಗಳಿದ್ದಾಳೆ. ಸೊ ಹಾಗಾಗಿ ಅದರ ಬಗ್ಗೆ ನನಗೆ ಕೂಡ ಗೊತ್ತಿದೆ. ಹಾಗಾಗಿ ಜಸ್ಟ್ ನಾನು ಯಾರೆಲ್ಲ 150ಕ್ಕಿಂತ ಲೈಕ್ಸ್ ಬಂದಿದೆ ಸೊ ಅವರನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ. ಸೊ ಎಲ್ಲ ಮಕ್ಕಳು ಕೂಡ ವಿಜೇತರೆ. ಸೊ ಆದರೆ ಅದರಲ್ಲಿ 5 ಜನ ಮಾತ್ರ ನಾನು ಸೆಲೆಕ್ಟ್ ಮಾಡ್ತಿದ್ದೇನೆ, ದಯವಿಟ್ಟು ಕ್ಷಮಿಸಿ. ಮತ್ತೇನು ಅಂತ ಹೇಳಿದರೆ ಅಷ್ಟೇ, ನಾನು ಇದನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಜಸ್ಟ್ ಇದನ್ನು ಫೋಲ್ಡ್ ಮಾಡಿರ್ತೇನೆ. ಫೋಲ್ಡ್ ಮಾಡುದು, ನಾನು ಅತ್ತೆಯನ್ನು ಕರಿತೇನೆ. ಓಕೆ, ವಿಡಿಯೋ ಸ್ಟಾಪ್ ಮಾಡ್ತಿದ್ದೇನೆ. ಅತ್ತೆಯನ್ನು ಕರಿತೇನೆ. ಇದನ್ನು ಫೋಲ್ಡ್ ಮಾಡಿ ಅವರ ಹತ್ರವೇ 5 ನಂಬರನ್ನು ಸೆಲೆಕ್ಟ್ ಮಾಡಿಸಿ. ಸೊ ಯಾರು ವಿನ್ನರ್ ಅಂತ ಇವತ್ತಿನ ವ್ಲಾಗಲ್ಲಿ ಅನೌನ್ಸ್ ಮಾಡ್ತೇನೆ. ಓಕೆನಾ? ಮತ್ತೊಂದು ವಿಚಾರ ಎಂತ ಅಂತ ಹೇಳಿದರೆ, ಈಗ ಟೈಮ್ ಎಷ್ಟು ಗೊತ್ತಾ? 12:13 ಇಷ್ಟವರೆಗೆ ಟೈಮ್ ಕೊಟ್ಟಿದ್ದೆ. ಸೊ 12:13 ಆಗಿದೆ. ಮತ್ತು ಆಗಲೇ ನಾನು 11 ಗಂಟೆಗೆ ಚೀಟಿ ಬರೆದಿಟ್ಟಿದ್ದೇನೆ. ಸೊ ಯಾರಿಗಾದರೂ ಡೌಟ್ ಇದ್ದರೆ, ನನ್ನ ಮಕ್ಕಳನ್ನು ಯಾಕೆ ಸೆಲೆಕ್ಟ್ ಮಾಡಿ ಡೌಟ್ ಇದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತೇನೆ. ಓಕೆನಾ? ಎಸ್, ಇನ್ನೊಂದು ನಾನು ಮಕ್ಕಳ ಹತ್ರನೇ ಸೆಲೆಕ್ಟ್ ಮಾಡಿಸ್ಬೋದಿತ್ತು ಇದನ್ನು. ಅಂದರೆ ನಾನೆಲ್ಲ ಚೀಟಿ ಇಲ್ಲಿ ಮಾಡಿಟ್ಟಿದ್ದೇನೆ ನೋಡಿ, ಎಲ್ಲ ಕಾಣಿಸ್ತದಲ್ವಾ? ಸೊ ಮಕ್ಕಳ ಹತ್ರನೇ ಚೀಟಿ ಸೆಲೆಕ್ಟ್ ಮಾಡಿಸ್ಬೋದಿತ್ತು, ಯಾಕಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಲ್ಲ. ಆದರೆ ನನಗೆ ಸಪೋರ್ಟ್ ಮಾಡೋದಿಲ್ಲಿ ಅತ್ತೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಈಗ ಕೂಡ ಮಗಳನ್ನು ಇಟ್ಕೊಂಡಿದ್ದಾರೆ ಅವರೇ. ಸೊ ಅವಳನ್ನು ಆಟಾಡಿಸ್ತಾ ಇದ್ದಾರೆ, ಇಲ್ಲದ್ರೆ ನನಗೆ ಕೂಡ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಹತ್ರನೇ ನಾನು ಚೂಸ್ ಮಾಡಿಸು ಅಂತ ಹೇಳಿ ಸೊ ಈಗ ಅವ್ರನ್ನ ಕರಿತಾ ಇದ್ದಾನೆ. ಸೊ ಕರೆದ ನಂತರ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನನ್ನ ಅತ್ತೆ ಬಂದಿದ್ದಾರೆ. ಸೊ ಅವರ ಹತ್ರನೇ ಚೀಟಿ ಸೆಲೆಕ್ಟ್ ಮಾಡಿಸ್ತಿದ್ದೇನೆ. ದೆಪ್ಪಲೆ ನೆಟ್ 5 ಚೀಟಿ ದೆಪ್ಪಲೆ ಒಟ್ಟಿಗೆ ಮಿಕ್ಸ್ ಅನ್ಪ್ಲೆ ಫಸ್ಟ್ ಈಗ 5 ಚೀಟಿ ದೆಪ್ಪಲೆ 5 ಚೀಟಿ ದೆಪ್ಪದೆ ಹೆಂಚಿದೆ 1 2 3 ಓಕೆ 5 ಚೀಟಿ ತೆಗೆದಿಟ್ಟಿದ್ದಾರೆ ಇಲ್ಲಿ. 5 ಚೀಟಿನ ಮಾತ್ರ ತೆಗೆದಿಲ್ಲ. ಇದ್ರಲ್ಲಿ ಕಾಣಿಸ್ತಾ ಉಂಟಲ್ಲ, ನನಗೆ ಅದು ಜಾಸ್ತಿ ವಿಡಿಯೋ ಇದು ಮಾಡ್ಲಿಕ್ಕೆ ಆಗ್ತಿಲ್ಲ. 5 ಚೀಟಿ ಇಂಚಿದೆ ಈ ಥರದ.
ಇಷ್ಟು ಚೀಟಿಯನ್ನು ತೆಗೆದಿದ್ದೇನೆ. ಇದು ಅವರು ಸೆಲೆಕ್ಟ್ ಮಾಡೋದು ಚೀಟಿ. ಅವು ಇಂಗ್ಲಿಷ್ ಉಂಡು. 72. ಓಕೆ, ವಿನ್ನರ್ ಹೇಳ್ತಿದ್ದೇನೆ. 72 ಕಾಂಟೆಸ್ಟೆಂಟ್ ನಂಬರ್ 72 ಮಿಥನ್. ಬೇಕಾದ್ರೆ ನೋಡಿ, ಮಿಥನ್ 72 ಆಯ್ತದು. ಅದು ನಿಮ್ಗೆ ಉಲ್ಟಾ ಕಾಣ್ಬೋದು. 35. ಕಾಂಟೆಸ್ಟೆಂಟ್ ನಂಬರ್ 35 ವರ್ಷಲ್. 35 ಕಾಣ್ತದಲ್ಲ, ವರ್ಷಲ್. 19 ಮೌಶಿಕ ಅನ್ನುವರು. 19 ನಾನು ತೋರಿಸ್ತೇನೆ. 90 ಆರ್ಯ MK ಕಾಂಟೆಸ್ಟೆಂಟ್ ನಂಬರ್ 90. 42 ಕಂಟೆಸ್ಟೆಂಟ್ ನಂಬರ್ 42 ಚರಾನ್ವಿ ಪೂಜಾರಿ. ನೋಡಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ. ಬಹುಮಾನ ಉಂಟು. ವಿಡಿಯೋ ಮಾಡ್ಲಿಕ್ಕೆ ಯಾರು ಇಲ್ಲ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಆಚೆ ಆಯ್ತು, ದಯವಿಟ್ಟು ಕ್ಷಮಿಸಿ. ಯಾಕಂತ ಹೇಳಿದ್ರೆ ನಾನಿಲ್ಲಿ ಸ್ಟ್ಯಾಂಡ್ ಇಟ್ಟು ವಿಡಿಯೋ ಮಾಡ್ತಿದ್ದೇನೆ. ಸೊ ವಿನ್ನರ್ ಒಂದು ಅನೌನ್ಸ್ ಮಾಡಿ ಬಿಡುವ ಅಂತ. ಸೊ ಅತ್ತೆಗೆ ಕೂಡ ವಿಡಿಯೋದ ಎದುರು ಸ್ವಲ್ಪ ನರ್ವಸ್ ಆಗ್ತಾರೆ. ಸೊ ಹಾಗಾಗಿ ನಾನು ಆಚೆ ಆದ್ರೆ ದಯವಿಟ್ಟು ಕ್ಷಮಿಸಲಿ, ಲೈಟ್ ಎಲ್ಲ ಬಿತ್ತೊಮ್ಮೆ. ಓಕೆ, ಕಂಟೆಸ್ಟೆಂಟ್ ನಂಬರ್ 19 ಮತ್ತೆ 72 35 42 90. ಸೊ ನಾನು ಇವರನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ. ಸೊ ಆಲ್ರೆಡಿ ಅವ್ರು ನೋಡ್ತಾರೆ ಅನ್ಕೊಳ್ತೇನೆ. ಸೊ ದಯವಿಟ್ಟು ಈ ಕಾಂಪಿಟೇಷನ್ಗೆ ಒಂದು ವೇಳೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು ವೇಳೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನು ಮಂತ್ಲಿ ಈ ಥರ ಕಾಂಪಿಟೇಷನ್ ಇಡಬೇಕು ಅಂತ ಅನ್ಕೊಂಡಿದ್ದೇನೆ. ಸೊ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗೆ ಕೂಡ. ಸೊ ಎಲ್ರಿಗೂ ಕಾಂಪಿಟೇಷನ್ ಇಟ್ಕೊಳ್ತೇನೆ ನಾನು ಅಂದ್ಕೊಂಡಿದ್ದೇನೆ. ಸೊ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ, ನೀವು ಕಮೆಂಟ್ ಮೂಲಕ ನನಗೆ ಹೇಳಿದ್ರೆ ಮಾತ್ರ. ಮತ್ತೆ ಯಾರಿಗಾದ್ರೂ ಇದರಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಪದೇ ನಾನು ವಾಟ್ಸಪ್ಪಲ್ಲಿ ಕೂಡ ಸ್ಟೇಟಸ್ ಅಲ್ಲಿ ಹಾಕ್ತಾ ಇದ್ದೆ. ಎಲ್ಲರ ನಂಬರನ್ನು ಸೇವ್ ಮಾಡ್ಕೊಂಡಿದ್ದಾರಲ್ವಾ, ಪದೇ ಹೇಳ್ತಾ ಇದ್ದೆ ದಯವಿಟ್ಟು 150 ಲೈಕ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ಸೊ ಕೆಲವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಅವರನ್ನ ಮಾತ್ರ ನಾನು ಚೂಸ್ ಮಾಡಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಸೊ ಒಂದು ವೇಳೆ ನೀವು ನನಗೆ ಸಪೋರ್ಟ್ ಮಾಡೋದಿದ್ದರೆ ದಯವಿಟ್ಟು ನನ್ನ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ನಾನು ಕಾಂಪಿಟೇಷನ್ ಇಡ್ಲಿಕ್ಕೂ ಕೂಡ ನನಗೆ ಮೋಟಿವೇಟ್ ಸಿಗುತ್ತೆ. ನೀವು ಒಂದು ವೇಳೆ ಕಮೆಂಟ್ ಮಾಡಿ ನನಗೆ ಹೇಳಿದರೆ ಈ ಥರ ಇದೆ ಅಂತ. ಮತ್ತೆ ಯಾರಾದರೂ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟಿಂದ ನೋಡ್ತಾ ಬನ್ನಿ. ನಾನು ಎಲ್ಲ ವಿಚಾರಗಳನ್ನು ಹೇಳಿ ಮತ್ತೆ ನಾನು ವಿನ್ನರನ್ನು ಚೂಸ್ ಮಾಡಿರೋದು. ಓಕೆನಾ? ಮತ್ತೆ ನನಗೆ ಈ ವಿನ್ನರ್ಸ್ ಯಾರಿದ್ದೀರಾ, ಸೊ ನನಗೆ ಮೆಸೇಜ್ ಮಾಡಿ. ನೀವು ನನಗೆ ಫುಲ್ ಅಡ್ರೆಸ್ಸನ್ನು ಕಳಿಸಿದ್ರೆ ನಾನು ಡೈರೆಕ್ಟ್ ನಿಮಗೆ ಕೊರಿಯರ್ ಮಾಡ್ತೇನೆ ಗಿಫ್ಟನ್ನು. ಗಿಫ್ಟ್ ಪುಟ್ಟದಾಗಿರ್ಬೋದು, ಆದರೆ ದೊಡ್ಡ ಮನಸ್ಸಿನಿಂದ ಕಳಿಸಿ ಕೊಡ್ತಾ ಇದ್ದೇನೆ. ಸೊ ಆ್ಯಂಡ್ ಯಾರೆಲ್ಲ ಕಾಂಪಿಟೇಷನ್ಗೆ ಫೋಟೋಸ್ ಕಳಿಸಿದ್ರ, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಪೋಸ್ಟರ್ ಆಗಿರ್ಬೋದು ಎಲ್ಲವನ್ನು ಕೂಡ ಶೇರ್ ಮಾಡಿ ತುಂಬ ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ಪೋಸ್ಟರ್ನ ಮಾಡಿಕೊಟ್ಟದ್ದು ನನ್ನ ತಮ್ಮನಾಗಿ ಒಬ್ಬ ರಕ್ಷಿ ಅಂತ ಹೇಳಿ ಕಲ್ಲಡ್ಕದವನು. ಸೊ ಅವನದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ರಕ್ಷಿ ಎಡಿಟರ್ ಯೂಟ್ಯೂಬ್ ಚಾನಲ್. ತುಂಬ ಚೆನ್ನಾಗಿರುವಂಥ ವ್ಲಾಗ್ಸ್ ಎಲ್ಲ ಬರುತ್ತೆ ಅದರಲ್ಲಿ, ತುಳು ವ್ಲಾಗ್ಸ್. ಸೊ ಅವರಿಗೆ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ನಾಳೆ ಮಿಸ್ ಮಾಡಿದ ವಿಡಿಯೋ ನೋಡಿ ಎಲ್ರಿಗೂ ಕೂಡ. ಬಾಯ್, ಟೇಕ್ ಕೇರ್.